ವಿರಾಮದೊಳಕ ಮತ್ತೆ ನಮ್ಮ DRP ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ವೀಣಾ ಮ್ಯಾಮ್ ಸಾಗದಾಗಿರುವಂತಹ ಒಂದು ಎಗ್ಗಿದ್ದು ಡಿಶ್, ಒಂದು ಈವ್ನಿಂಗ್ ಟೈಮಲ್ಲಿ ತಿನ್ನುವಂತಹ ಒಂದು ಎಗ್ಗಿದ್ದು ಕಾಂದಾ ಎಗ್ ಅಂತೂ ರೆಡಿ ಮಾಡಿ ಇಟ್ಟಿದ್ದಾರೆ. ಈಗ ಸ್ಪೆಷಲ್ ಆಗಿ ಫಿಶ್ ಇದೊಂದು ಡಿಶ್ ಮಾಡ್ತಾರೆ ಅಂತ ಹೇಳಿದ್ದು ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಎಸ್ ಮ್ಯಾಮ್, ಈಗ ಫಿಶ್ ಅಲ್ಲ, ಫಿಶ್ ಫ್ರೈ ಅಂತ ಹೇಳಿದ್ರಲ್ಲ, ಸ್ಪೆಷಲ್ ಆಗಿ ಕೇರಳ ಸ್ಟೈಲ್ ಅಲ್ಲ? ಓಕೆ, ಸ್ಟಾರ್ಟ್ ಮಾಡುವಾಗಾದ್ರೆ ಡೈರೆಕ್ಟ್ ಪ್ಯಾನ್ ತಗೊಳ್ಳೋದಾ? ಓಕೆ, ಹಾಗಾದರೆ ಹೂವಲ್ಲೇ ಒರೆಸ್ಬೇಕಲ್ಲ. ಅದಕ್ಕೆ ಆಯಿಲ್ ಹಾಕೋದಾ? ಆಯಿಲ್ ಹಾಕುವ. ಓಕೆ, ನೀವು ಫಿಶ್ ಯಾವ್ದು ತಗೊಂಡಿದ್ದೀರಾ? ಬಂಗಡೆ. ಬಂಗಡೆ ಹೇಳಿದಾರಲ್ಲ ಆಗಲೇ. ಓಕೆ, ಕೋಕೋನಟ್ ಆಯಿಲ್ ಕೂಡ ಇಷ್ಟ ಹಾಕ್ಬೋದು ನಮಗೆ. ಓಕೆ, ಅದಕ್ಕೆ ನಾವು ಕೋಕೋನಟ್ ಆಯಿಲೇ ಯೂಸ್ ಮಾಡ್ತಾ ಇದ್ದೀವಲ್ಲ. ಓಕೆ, ನಾವು ತವಾ ಫ್ರೈ ಥರ ಮಾಡುವ ಕಾರಣ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕು. ಓಕೆ, ಅಂದರೆ ನಾವು ಮೀನು ಫಸ್ಟ್ ಫ್ರೈ ಮಾಡೋದಾದರೆ ಎಲ್ಲ ಮಸಾಲೆ ಮಿಕ್ಸ್ ಮಾಡಿ ಮಸಾಲೆ ಮಾಡಿ ಅರ್ಧ ಗಂಟೆ ಇಡುದಲ್ಲ, ಇದು ಡೈರೆಕ್ಟ್ ಫಿಶ್ ಹಾಕಿ ಆಮೇಲೆ ಅದ್ರ ಮೇಲೆ ಮಸಾಲೆ ಹಾಕ್ಬೋದಾ? ಇದಂತೂ ಗಮ್ಮತ್ತಿರ್ಬೋದು. ಸಿಮ್ಮಲ್ಲಿ ಇಟ್ಕೊಳ್ಳಿ. ಸಿಮ್ಮಲ್ಲ. ಓಕೆ, ಖಾರ ಹುಡಿ ಮತ್ತು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಸಾಕ್ಬೋದು. ಕಾಶ್ಮೀರಿ ಚಿಲ್ಲಿ ಎರಡು ಸಹ ಮಿಕ್ಸ್ ಮಾಡ್ತಿದ್ದೀರಲ್ಲ. ಓಕೆ, ನಾವು ಈ ಥರ ಆಯಿಲಲ್ಲಿ ನಾವು ಡೈರೆಕ್ಟ್ ಫ್ರೈ ಮಾಡುವಾಗ ಸ್ವಲ್ಪ ಸ್ಲಿಮ್ಮಲ್ಲಿಟ್ಟು ಮಾಡಬೇಕಲ್ಲ, ಇಲ್ಲದ್ರೆ ಕರೆಕ್ಟಾಗಿ ಹೋಗ್ತದೆ. ಹೌದೌದು. ಈಗ ಬೆಳ್ಳುಳ್ಳಿ ಅಲ್ಲ, ಇದು ನಾವು ಮಿಕ್ಸ್ ಮಾಡಿದ ಟೈಮಲ್ಲಿ ಈರುಳ್ಳಿ ಸ್ವಲ್ಪ ಗ್ರೈಂಡ್ ಮಾಡೋ. ಓಕೆ, ಹಾಗಾದರೆ ಅಂದರೆ ಈರುಳ್ಳಿ ತುಂಬ ಗ್ರೈಂಡ್ ಆಗಬೇಕು? ಇಲ್ಲ, ಜಸ್ಟ್ ಒಂದೆರಡು ಸುತ್ತು. ಓಕೆ, ಮತ್ತು ಸ್ವಲ್ಪ ಅದಕ್ಕೆ ಶುಂಠಿ ಹಾಕುವ. ಶುಂಠಿ ಹಾಕಿದ್ರಾ? ಓಕೆ, ಸ್ಲೋ ಇಡುವಲ್ಲ ಇದು? ನೀರೇನು ಹಾಕ್ಲಿಕ್ಕಿಲ್ಲ ಹಾಗೆ? ಇಲ್ಲ, ಬೇಡ. ಎಷ್ಟಾಗುತ್ತಾ? ನೋಡಿ, ಆ ಗ್ರೈಂಡ್ ಮಾಡುವಾಗ ಪರಿಮಳ ಒಳ್ಳೆ ಬರ್ತದೆ. ಹೌದು, ಆ ಫ್ಲೇವರ್ ಇದಕ್ಕೆ ಪರಿಮಳ ಅಲ್ಲ? ಹೌದು. ಈ ಪರಿಮಳ ಎಲ್ಲ ಎಲ್ಲಿ ಬರ್ತದೆ ಗೊತ್ತುಂಟಾ? ಎಲ್ಲಿ ನಾವು ಅದೇ ಹೇಳಿದಲ್ಲ, ಮಸಾಲೆ ಪುರಿ ತಿನ್ನುವಾಗ ಅದೇ ಹಸಿ ಈರುಳ್ಳಿ ಹಾಕ್ತಾರೆ ಆವಾಗ ಇದೇ ಥರ ಪರಿಮಳ. ಈ ಟೈಮಲ್ಲಿ ಕೆಮ್ಮ ಶೀತ ಎಲ್ಲ ಜಾಸ್ತಿ ಅಲ್ಲ, ಕಫ ಎಲ್ಲ ಬರೋದು. ಸಣ್ಣ ನೀರುಳ್ಳಿ ಜಾಸ್ತಿ ಯೂಸ್ ಮಾಡ್ತಾರೆ ಅಲ್ಲ, ಅದು ಡೈರೆಕ್ಟ್ ಹನಿ ಉಂಟಲ್ಲ, ಹಣಿಗೆ ಮಿಕ್ಸ್ ಮಾಡಿ ತಿನ್ನಬಹುದು. ಥ್ರಾಟ್ ಇನ್ಫೆಕ್ಷನ್ಗೆಲ್ಲ ಒಳ್ಳೇದು. ಚಿಕ್ಕ ಈರುಳ್ಳಿ ಮಕ್ಕಳಿಗೆಲ್ಲ ಸುಮ್ಮನೆ ಕೂತ್ಕೊಳ್ಳುವಾಗ ಒಂದೆರಡು ನೀರುಳ್ಳಿ ಎಲ್ಲ ಡೈರೆಕ್ಟ್ ಕೊಟ್ಟರೆ ಸಾಕು. ಖಾರ ಆಗುವಾಗ ಸ್ವಲ್ಪ ಜೇನುತುಪ್ಪವನ್ನು ಆ್ಯಡ್ ಮಾಡ್ಕೊಳ್ಳೋದು. ಜೇನುತುಪ್ಪ ಮತ್ತು ಚಿಕ್ಕ ಈರುಳ್ಳಿಯನ್ನು ಕೊಟ್ಟರೆ ಶೀತಕ್ಕೆಲ್ಲ ಒಳ್ಳೆಯದು. ಓಕೆ, ಇದು ಸಿಮ್ಮಲ್ಲಿ ಸ್ವಲ್ಪ ಫ್ರೈ ಮಾಡೋದು. ಹಾಗೆ ತುಂಬ ಕಟ್ ಮಾಡಿದ್ದೇವೆ ಈರುಳ್ಳಿಯನ್ನು, ಆದರೂ ಕೂಡ ಒಂದು ಎರಡು ಸುತ್ತು ತಿರುಗಿಸಿದಾಗ ಅದರಲ್ಲಿ ಸ್ವಲ್ಪ ಗ್ರೇವಿ ಟೈಪ್ ಬರುತ್ತೆ ಅಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗುತ್ತ ತನಕ ಫ್ರೈ ಮಾಡೋದು. ಇದೆಲ್ಲ ನಾವು ಅದೇ ಫಿಶ್ ಅಂತ ಬಂದಾಗ ಊಟದ ಜೊತೆಗೆಲ್ಲ ತಿನ್ಲಿಕ್ಕೆಲ್ಲ. ಅದೇ ಖಾರ ಬೇಕಾದರೆ ಹಾಕ್ಬೋದು ಅದಕ್ಕೆ, ಖಾರ ಹುಡಿ. ಓಕೆ, ಇವಾಗ ಸ್ವಲ್ಪ ಇನ್ನು ಆಯಿಲ್ ಹಾಕ್ತೇನೆ ನಾನು. ಆಯಿಲ್ ಹಾಕ್ತಿದ್ರಾ? ಇದು ಜಸ್ಟ್ ಆಯಿಲಲ್ಲೇ ಇದಾಗಬೇಕಲ್ಲ? ಓಕೆ, ಮಸಾಲೆ ಚಂದ ಉಂಟಲ್ಲ, ಪರಿಮಳ ನೋಡಿ. ಹೌದು, ಸ್ವಲ್ಪ ಅರಿಶಿನ ಹಾಕ್ತೇನೆ. ನಾವು ನಾನ್ ವೆಜ್ ಅಂತ ಬಂದಾಗ ಅರಿಶಿನ ಹಾಕಲೇಬೇಕು. ಬಂಗುಡೆಗೆ ಸ್ವಲ್ಪ ಜಾಸ್ತಿ, ಅದು ಸ್ವಲ್ಪ ಇಚ್ಚಿಂಗ್ ಎಲ್ಲ ಇರ್ತದಲ್ಲ, ಅಲರ್ಜಿ ಟೈಪ್. ಓಕೆ, ನಾವು ಚಿಕನ್ಗೆ ಕೂಡ ಅರಿಶಿನ ಹಾಕಲೇಬೇಕಲ್ಲ? ಅದು ಇಲ್ಲ, ನಾನ್ ವೆಜ್ ಅಂತ ಬಂದರೆ ಪ್ರತಿಯೊಂದಕ್ಕೂ ಹಾಕಲೇಬೇಕು, ಇಲ್ಲದ್ರೆ ಸ್ವಲ್ಪ ಅದನ್ನು ಏನು ಸ್ಮೆಲ್ ಜಾಸ್ತಿ ಬರುತ್ತೆ ಅಂತದ್ದು. ಒಂದು 2 ಮಿನಿಟ್ಸ್ ಫ್ರೈ ಮಾಡಿದ ಮೇಲೆ ನಾವು ಹುಣಸೆ ಹಣ್ಣು ರಸ ಹಾಕುವ. ಬೇಕಾದರೆ ನಿಮಗೆ ಲೈಮ್ ಜ್ಯೂಸ್ ಹಾಕ್ಬೋದು. ಲೈಮ್ ಹಾಕ್ಬೋದಾ? ನನಗೆ ಲೈಮ್ ಸ್ವಲ್ಪ ದೂರ, ಅದಕ್ಕೆ ಹುಣಸೆ ಹಣ್ಣು. ಆ್ಯಕ್ಚುಲಿ ಹುಣಸೆ ಹಣ್ಣದ ರಸ ಹಾಕಿದರೆ ಸ್ವಲ್ಪ ನೀರಿನ ಅಂಶ ಕೂಡ ಜಾಸ್ತಿ ಸಿಗುತ್ತಲ್ಲ, ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ. ಅದೇ, ಇಲ್ಲ ಇದ್ದರೆ ಲೈಮ್ ಹಾಕ್ಬೋದು. ಹೊಳಿಗೆ ಓಕೆ, ಇದು ಎಣ್ಣೆ ಬಿಟ್ಟು ಬರ್ತದಲ್ಲ, ಆವಾಗ ಮಸಾಲೆ ಫ್ರೈ ರೆಡಿ ಆಯಿತು. ಇವಾಗ ನಾವು ಬಂಗುಡೆ ಹಾಕುವ. ಓಕೆ, ಇದಂತೂ ಮಸಾಲೆ ಬಂಗುಡೆಗೆ ಹಿಡಿದಾಗ ಸೂಪರ್ ಆಗಿರುತ್ತಲ್ಲ. ಲಿಡ್ ಮುಚ್ಚಬೇಕಾ? ಇದಕ್ಕೆ ಲಿಡ್ ಬೇಕಲ್ಲ? ಅದಕ್ಕೆ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ಮೇಲ್ಗಡೆ ಅಲ್ಲ, ಅದರ ಫ್ಲೇವರ್ ಸಹ ಬರ್ತದೆ, ಚೆನ್ನಾಗಿ ಬರುತ್ತೆ. ಹೌದು, ಬಂದು ಮುಚ್ಚೋದಾ? ಓಕೆ, ಓಕೆ, ರೆಡಿ ಆಗಿದೆ. ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದಲ್ಲ? ಮಸಾಲೆ ಎಲ್ಲ ಹಾಗೆ ಮೀನಿಗೆ ಹಿಡಿದಿದಲ್ಲ.
ಇದಂತೂ ಗಮ್ಮತ್ತಾಗಿ ಕಾಣ್ತದೆ ಮ್ಯಾಮ್. ಈ ಥರದ ಫ್ರೈ ಒಂದು ಊಟದ ಜೊತೆಗಿದ್ರೆ ಸೂಪರ್. ಪದಾರ್ಥ ಬೇಡ, ಇದೇ ಮಸಾಲ ಅದೇ ಮಸಾಲೆ ಸಾಕು. ಹೌದು. ಓಕೆ, ಬಿಸಿ ಬಿಸಿಯಾದ ಬಂಗುಡೆ ಸ್ಪೆಷಲ್ ಫ್ರೈ. ಬಂಗುಡೆ ಕೇರಳ ಸ್ಪೆಷಲ್ ಫ್ರೈ ಅಲ್ಲ ನಿಮಗೋಸ್ಕರ. ಆ್ಯಕ್ಚುಲಿ ಇದು ಈ ಬಂಗುಡೆ ಈ ಥರದ್ದು ನಾವು ಕಬಾಬು ಈ ಥರ ಎಲ್ಲ ಕೊಟ್ಟಾಗ ಈ ಥರ ಬಾಳೆ ಎಲೆಯಲ್ಲಿ ಹಾಕಿ ಕೊಟ್ಟರೆ ಚಂದ ಅಲ್ಲ, ಅದು ಟೇಸ್ಟ್ ಅಂತೂ ಗಮ್ಮತ್ತಿರುತ್ತೆ. ಓಕೆ, ಇದರಲ್ಲಿ ಬಂಗುಡೆದ ಜೊತೆಗೆ ಇದರ ರಸವನ್ನು ಕೂಡ ಬಿಡಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಪರಿಮಳ ಹೊಡೆದುಂಟು. ಓಕೆ, ಟೇಸ್ಟ್ ನೋಡೋದಾದ್ರೆ ಈಗ ಖಂಡಿತ. ಓಕೆ, ವೀಣಾ ಮ್ಯಾಮ್ ಸಾಕಾಗಿರುವಂತಹ ಬಂಗುಡೆ ಫ್ರೈ ಅಂತೂ ರೆಡಿ ಮಾಡಿಕೊಂಡಿದ್ದಾರೆ. ಬೆಚ್ಚ ಉಂಟು. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಕೇರಳ ಸ್ಟೈಲ್ ಫಿಶ್ ಫ್ರೈ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು 2-3 ಚಮಚದಷ್ಟು ಮೆಣಸಿನ ಪುಡಿ, 4-5 ಎಸಳು ಜಜ್ಜಿದ ಬೆಳ್ಳುಳ್ಳಿ, ತರಿತರಿಯಾಗಿ ರುಬ್ಬಿದ ಈರುಳ್ಳಿ ಹಾಗೂ ಶುಂಠಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿಯಿರಿ. ಮಸಾಲೆ ಸ್ವಲ್ಪ ಬೆಂದ ನಂತರ ಒಣಸೆ ರಸ, ಬಂಗುಡೆ ಮೀನು, ಕೊತ್ತಂಬರಿ ಸೊಪ್ಪು ಹಾಕಿ ಬೇಯಿಸಿ. ಮೀನಿನ ಮೇಲೆ ಹುರಿದ ಮಸಾಲೆ ಹಾಕಿ ನಿಧಾನವಾಗಿ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಕೇರಳ ಸ್ಟೈಲ್ ಫಿಶ್ ಫ್ರೈ ರೆಡಿ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿ. ಒಂದು ಫಿಶ್, ಇನ್ನೊಂದು ಎಗ್ ಅಲ್ಲ, ಯಾವ್ದು ನೋಡೋ ಟೇಸ್ಟ್ ಫಸ್ಟಿಗೆ? ಫಸ್ಟ್ ಇದೆ ನೋಡಿ, ಎಗ್ ನೋಡೋಣ. ಕೇರಳ ಸ್ಟೈಲ್ ಅಲ್ಲ. ಓಕೆ, ಇದನ್ನು ಹೀಗೆ ತಗೊಂಡು ಸ್ಟಿಕ್ ಒಮ್ಮೆ ಸ್ವಲ್ಪ ತೆಗೆದು, ಓಕೆ, ಇದನ್ನು ಹೀಗೆ ತಗೊಳ್ಳುವಾಗ. ಓಕೆ, ಆ್ಯಕ್ಚುಲಿ ಇದನ್ನು ಫುಲ್ಲು ಒಮ್ಮೆ ಬಾಯಿಗೆ ಹಾಕ್ಬೇಕು. ಚೆನ್ನಾಗಿ ಉಂಟು ಮ್ಯಾಮ್. ಖಾರ ಉಂಟಾ? ಖಾರ ಇಲ್ಲ. ಆ್ಯಕ್ಚುಲಿ ನಾನು ಖಾರ ಇರ್ಬೋದು ಅಂತ ಅಂದ್ಕೊಂಡೆ, ಬಟ್ ಇದು ಖಾರ ನೀವು ತೆಂಗಿನಕಾಯಿ ಹಾಕಿದ್ದೇನೆ, ಕರೆಕ್ಟ್ ಮ್ಯಾಚ್ ಆಗಿದೆ. ಇದು ಸ್ವಲ್ಪ ಕಾಯಿ ಮೆಣಸು ಹಾಕಿದ್ದೇನೆ, ಕಾಯಿ ಮೆಣಸು ಹಾಕಿದೆ, ಅದಕ್ಕೆ ಖಾರ ಇಲ್ಲ. ಹೌದು, ಇಲ್ಲ ತೆಂಗಿನಕಾಯಿ ಹಾಕದೇ ಇದ್ದರೆ ತುಂಬ ಖಾರ ಆಗಿರ್ಬೋದು. ಬಟ್ ಏನು ಉಪ್ಪು ಖಾರ ಮತ್ತು ತೆಂಗಿನಕಾಯಿಯ ಏನು ಟೇಸ್ಟ್ ಉಂಟಲ್ಲ, ಅದು ಗಮ್ಮತ್ತಾಗಿ ಮಾಡ್ಬೋದು. ಈ ಥರ ನಾವು ಈವ್ನಿಂಗ್ ಟೈಮಲ್ಲೆಲ್ಲ ತಿಂದರೆ ಒಂದು 4 ಎಗ್ಗನ್ನೆಲ್ಲ ಹಾಗೆ ಖಾಲಿ ಮಾಡ್ಬೋದಲ್ಲ. ಓಕೆ, ಇನ್ನೊಂದು ಬಂಗುಡೆ ಮಸಾಲೆ ತಗೊಳ್ಳಿ ನೀವು ಕೂಡ. ಇದು ಆ್ಯಕ್ಚುಲಿ ಊಟದ ಟೈಮಿಗೆ ಸಿಕ್ಕಿದ್ರೆ ಒಳ್ಳೇದು, ಸೂಪರ್ ಇರೋದಲ್ಲ. ಅದೇ ಮಸಾಲದಲ್ಲಿ ಊಟ ಮಾಡೋದು. ಆ್ಯಕ್ಚುಲಿ ಸ್ವಲ್ಪ ಬಿಸಿ ಉಂಟು, ಆಮೇಲೆ ಫುಲ್ಲು ಖಾಲಿ ಮಾಡುವ. ಚೆನ್ನಾಗಿ ಬಂದಿದೆ ಮ್ಯಾಮ್. 2 ಡಿಶ್ ಕೂಡ ಗಮ್ಮತ್ತಾಗಿದೆ. ನಾರ್ಮಲಾಗಿ ಎಗ್ಗಲ್ಲಿ ನಾವು ಹೀಗೆ ಬೇಯಿಸಿ ತಿಂತೇವೆ, ಈ ಥರದ್ದು ಮಾಡಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಹೇಗೆ ಅನ್ನಿಸ್ತು ನಿಮಗೆ? ನನಗೆ ಇಲ್ಲಿ ಬಂದು ಅಡುಗೆ ಮಾಡುವಾಗ ತುಂಬ ಖುಷಿ ಆಗ್ತದೆ. ಖುಷಿ ಆಗಿದೆ. ಈ ಥರ ನೀವು ಕೇರಳ ಡಿಶ್ಗಳನ್ನೆಲ್ಲ ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ಸ್ಪೆಷಲಾಗಿ ಕೊಡ್ತಿದ್ದೀರಾ. ಹಾಗಾಗಿ ಇವತ್ತು ಸ್ಪೆಷಲಾಗಿ 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಅವರ ಡಬಸ್ತಾರ ಅವರ ಕೇಳಿ ಖುಷಿಯಾಗಿದೆ. ಒಂದು ಚಿಕ್ಕ ಗಿಫ್ಟ್. ಇದೆಲ್ಲ ಮೀನು ಫ್ರೈಗೆಲ್ಲ ಹೇಳಿ ಮಾಡಿಸಿದಂಥ ರೈಸ್, ಹಾಗಾಗಿ ಅದಕ್ಕೆಲ್ಲ ಗಂಜಿ ಊಟ ಎಲ್ಲ ಮಾಡಿ ತಿನ್ಬೋದಲ್ಲ. ಹಾಗೆಯೇ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಜೊತೆಗೆ ಸ್ಪೆಷಲಾಗಿ ಶಶಿ ಸೋಪ್ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ವೀಣಾ ಮ್ಯಾಮ್ ಸಾಕಾಗಿರುವಂತಹ 2 ಡಿಶ್, ಒಂದು ಎಗ್ಗಿದು ಮತ್ತು ಸ್ಪೆಷಲಾಗಿ ಫಿಶ್, 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಆಯಿತು. ಇನ್ಸಿಚಿಗೆ ಇಲ್ಲಿ ನಿಲ್ಲಿಸಿದ್ವಿ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.